ಭಾರತೀಯ ಜನತಾ ಪಾರ್ಟಿಯ ಆಶ್ರಯದಲ್ಲಿ ಕಳೆದ ಬಾರಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಏನು ಕಮಿಟಿ ಇದೆ, ರಕ್ಷಾ ಸಮಿತಿ, ಅದರ ವತಿಯಿಂದ ಒಟ್ಟು ಪುತ್ತೂರಿಗೆ ಬರುವಂಥ ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಸವಿವರವಾದಂಥ ವಿವರವನ್ನು ಸಾರ್ವಜನಿಕರಿಗೆ ಕೊಡಬೇಕೆಂಬಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಪುತ್ತೂರು ನಗರ ಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಅವರು, ಆರೋಗ್ಯ ರಕ್ಷಾ ಸಮಿತಿಯ ಮಾಜಿ ಸದಸ್ಯರಾದಂಥ ರಫೀಕ್ ಪರ್ರಾಕರ್ ಅವರು, ಅದೇ ರೀತಿ ಶ್ರೀಮತಿ ವಿದ್ಯಾಗೌರಿ ಅವರು, ಹಾಗೆ ನಗರ ಮಂಡಲದ ಉಪಾಧ್ಯಕ್ಷರಾದಂಥ ಪ್ರಧಾನ ಕಾರ್ಯದರ್ಶಿಯಾದಂಥ ಯುವರಾಜ್ ಪಿರಿಯತೊಡರು ಇದ್ದಾರೆ. ಈ ಕಾರ್ಯಕ್ರಮವನ್ನು ಅಥವಾ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ ರಫೀಕ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ಎಲ್ಲರಿಗೂ ಶುಭಮುಂಜಾನೆ ಶುಭಾಶಯಗಳು. 300 ಬೆಡ್ಡಿನ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆ ಪುತ್ತೂರಿನ ಹೃದಯ ಭಾಗದಲ್ಲೇ ಇರುವ ಈಗಿನ ಸರ್ಕಾರಿ ಆಸ್ಪತ್ರೆಯ 5 ಎಕರೆ 16 ಸೆನ್ಸ್ ಜಾಗದಲ್ಲೇ ಇರಲಿ. ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕೆಂಬುದು ಜನರ ಆಗ್ರಹ ಆಗಿತ್ತು. ಕಳೆದ ಬಾರಿಗಿಂತ ಇಂದಿನ ಸರ್ಕಾರ ಇದ್ದಾಗ ಆಗಿನ ಶಾಸಕರಾದ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಬಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡ್ಯಾಪಿನಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ಸ್ಥಳ ಕಾಯ್ದಿರಿಸುವ ಮೂಲಕ ಮೆಡಿಕಲ್ ಕಾಲೇಜಿಗೆ ಪ್ರಸ್ತಾಪವನ್ನು ಆಗ ಸಲ್ಲಿಸಿದ್ದರು. ಪುತ್ತೂರಿನ ಜನರ ಬೇಡಿಕೆಯಂತೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ನಮ್ಮ ಪುತ್ತೂರಿನ ಕಳೆದ ಸಾಲಿನ ಶಾಸಕರಾದ ಸಂಜಯ್ ಮಠಂದ್ರರವರು ಕೂಡ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯು ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಾದರೆ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಇರಬೇಕು ಎಂಬುದನ್ನು ಮನಗಂಡು 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆಯನ್ನು ಈಗಿರುವ 100 ಬೆಡ್ಡಿನ ಆಸ್ಪತ್ರೆ ಇರುವ ಜಾಗದಲ್ಲೇ ಆಗಬೇಕಾದರೆ ಸರಿಸುಮಾರು 5 ಎಕರೆಗಿಂತ ಹೆಚ್ಚು ಸ್ಥಳ ಬೇಕಾಗ್ತದೆ ಎಂಬ ಆರೋಗ್ಯ ಇಲಾಖೆಯ ಮಾಹಿತಿಯನ್ನು ಆಧರಿಸಿ 2.5 ಎಕರೆಯಷ್ಟು ಜಾಗ ಇದ್ದ ಈ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತಲಿನ ರಿಜಿಸ್ಟರ್ ಆಫೀಸ್, ತಾಲೂಕು ಕಚೇರಿ, ಕಾರಾಗೃಹ ಇನ್ನಿತರ ಉಳಿದ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತಲ ಸರ್ಕಾರಿ ಸ್ಥಳಗಳನ್ನು ಸೇರಿಸಿ 5 ಎಕರೆ 16 ಸೆನ್ಸ್ ಸ್ಥಳ ಭರ್ತಿ ಮಾಡಿಸಿ ಅಂದಿನ ಸರ್ಕಾರದ ಆರೋಗ್ಯ ಇಲಾಖಾ ಅಧಿಕಾರಿಗಳ ಶಿಫಾರಸಿನ ಮೂಲಕ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆಗಾಗಿ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸಿದರು. ಜನ ನೆನಪಿಸಬೇಕಾಗಿದೆ. ಅದಾಗಿ ತಮ್ಮ ಆಡಳಿತಾವಧಿಯಲ್ಲಿ ನಮ್ಮ ಶಾಸಕರು 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರದ ಕದವನ್ನು ತಟ್ಟಿದರು ಎಂಬುದು ಆಗಿನ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ನೆನಪಿಸುತ್ತಿದ್ದೇನೆ. ಈ ನಿಟ್ಟಿನಲ್ಲಿ ಮೆಡಿಕಲ್ ಕಾಲೇಜು ಸೇಡ್ಯಾಪಿನಲ್ಲಿ ಆಗಬೇಕಾ ಎಂದು ಎಲ್ಲರ ಆಗ್ರಹ. ಆದರೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಭಾಗದಲ್ಲಿ ನಿಯೋಜನೆಗೊಂಡ 5 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಆಗಬೇಕು. ಪುತ್ತೂರು ಪೇಟೆಯಿಂದ ಬಹುದೂರದಲ್ಲಿರುವ ಬಣ್ಣೂರು ಪಂಚಾಯತ್ ವ್ಯಾಪ್ತಿಯ ಸೇಡ್ಯಾಪಿನಲ್ಲಿ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಮಾಡಿದಲ್ಲಿ ಜನರಿಗೆ ಅತಿ ಕಷ್ಟ ಸಾಧ್ಯವಾಗಿದೆ. ಜನರ ಆರೋಗ್ಯದ ಮತ್ತು ಪ್ರಯಾಣದ ದೃಷ್ಟಿಯಲ್ಲಿ ಜನರ ಬೇಡಿಕೆಗೆ ಅನುಗುಣವಾಗಿ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆಯು ಯಾವ ಕಾರಣಕ್ಕೂ ಬಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡ್ಯಾಪಿಗೆ ಹೋಗಕೂಡದು. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಸೇಡ್ಯಾಪಿಗೆ ಹೋದಲ್ಲಿ ಬಡ ರೋಗಿಗಳು ಅತಿ ಹೆಚ್ಚು ಪರದಾಡುವಂಥ ಪರಿಸ್ಥಿತಿಯನ್ನು ಎದುರಿಸ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ ಒಂದು ವಿಷಯ, ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಇದ್ದದ್ದು 2.5 ಎಕರೆಯಷ್ಟು ಜಾಗ. ಇದನ್ನು ಮನಗಂಡು ಕಳೆದ ಸಾಲಿನ ನಮ್ಮ ಶಾಸಕರು ಅದನ್ನು 5 ಎಕರೆ 16 ಸೆನ್ಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಇಲ್ಲೇ ಇರಬೇಕು. ಇದೇ ಪರಿಸ್ಥಿತಿ ಮಡಿಕೇರಿಯಲ್ಲೂ ಬಂದಿತ್ತು. ಮಡಿಕೇರಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಯನ್ನು ಹೊರಗಿನ ಪ್ರದೇಶದಲ್ಲಿ ಹಾಕುವ ಸಂಭವ ಬಂದಾಗ ಕೊನೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಮಡಿಕೇರಿಯ ನಗರದಲ್ಲಿ ಹಾಕಿ ಮೆಡಿಕಲ್ ಕಾಲೇಜನ್ನು 6 ಕಿಲೋಮೀಟರ್ 7 ಕಿಲೋಮೀಟರ್ ಹೊರಗೆ ಹಾಕಿದ್ದಾರೆ. ಇಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ನಮಗೂ ಎಲ್ಲರ ಆಗ್ರಹ, ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಜಾಗವನ್ನು ಕಾದಿರಿಸಿದ್ದಾರೆ, ಅಲ್ಲಿ ಆಗಲಿ. ಸರ್ಕಾರಿ ಆಸ್ಪತ್ರೆ ಬೇಕಾದ್ದು ನಮ್ಮ ಪುತ್ತೂರಿನಲ್ಲಿ, ಅದು ಜನರ ಉಪಯೋಗಕ್ಕಾಗಿ ಇರುವುದು, ಅದನ್ನು ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಕೋರಿಕೆ. ಸರ್ಕಾರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಬಗ್ಗೆ ಒಂದು ರೀತಿಯ ಗೊಂದಲದ ವಾತಾವರಣ ಪುತ್ತೂರಿನಲ್ಲಿ ಇದೆ ಎಂಬುದು ಸತ್ಯ. ಹೇಗೆ ಅಂತ ಕೇಳಿದರೆ, 2.5 ಎಕರೆ ಇದ್ದಂಥ ಸರ್ಕಾರಿ ಆಸ್ಪತ್ರೆ ಜಾಗಕ್ಕೆ 300 ಬೆಡ್ಡಿನ ಆಸ್ಪತ್ರೆ ಬರಬೇಕಂತಾದರೆ ಕಡಿಮೆ ಪಕ್ಷ 5 ಎಕರೆಗಿಂತ ಮೇಲ್ಪಟ್ಟು ಸ್ಥಳಾವಕಾಶ ಇರಬೇಕೆಂದು ಸರ್ಕಾರದ ಪಾಲಿಸಿ. ಆ ನಿಟ್ಟಿನಲ್ಲಿ ಅಂದಿನ ಶಾಸಕರಾದಂಥ ಸಂಜಯ್ ಮಠಂದೂರವರು, ಈಗಾಗಲೇ ರಫೀಕ್ ಅವರು ಹೇಳಿದ ಹಾಗೆ, ರಿಜಿಸ್ಟರ್ ಆಫೀಸಿನ ಜಾಗೆ, ಕಾರಾಗೃಹದ ಜಾಗೆ, ತಾಲೂಕು ಕೇಂದ್ರದ ಜಾಗೆ,
PWDಗೆ ಸಂಬಂಧಪಟ್ಟ ಜಾಗವನ್ನು ಒಟ್ಟು ಸೇರಿಸಿಕೊಂಡು 5 ಎಕರೆ 12 ಸೆಂಟ್ ಜಾಗವನ್ನು ಅದಕ್ಕೆ ಮೀಸಲಿಟ್ಟರು. ಆನಂತರ ಪುತ್ತೂರಿನ ಆಸ್ಪತ್ರೆಯ ರಕ್ಷಾ ಸಮಿತಿಯ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಇಲ್ಲಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದ ಸರ್ಕಾರಕ್ಕೆ ಮನವಿಯನ್ನು ಮಾಡಿತು. ಅದರ ಪ್ರಕಾರ ಸಂಬಂಧಪಟ್ಟಂಥ ಇಲಾಖೆ ಹಣವನ್ನು ಬಿಡುಗಡೆ ಮಾಡಿದೆ. ನಿಮಗೆ ದಾಖಲೆಗಳನ್ನು ಇಟ್ಟಿದ್ದೇವೆ ನಾವು, ಅದರಲ್ಲಿ ಬಿಡುಗಡೆ ಮಾಡಿದೆ, ಆ ರೀತಿ ಮಾಡಿದೆ. ಇಲ್ಲಿ ಈಗ ಏನಾಗಿದೆ ಅಂತ ಕೇಳಿದರೆ, ಈ 300 ಬೆಡ್ಡಿನ ಆಸ್ಪತ್ರೆಯನ್ನು CDFನಲ್ಲಿ ತಗೊಂಡು ಹೋಗುವಂಥ ಹುನ್ನಾರ ನಡೀತಾ ಉಂಟು. ಕಾರಣ ಏನು ಅಂತ ಕೇಳಿದರೆ, ಅಲ್ಲಿ ಯಾರ ಜಾಗ ಅಲ್ಲಿ ಆ ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರ ಜಾಗ ಅಲ್ಲಿ ಸುತ್ತಮುತ್ತಲಿದೆ ಮತ್ತು ಅವರಿಗೆ ಸಂಬಂಧಪಟ್ಟವರ ಜಾಗ ಇದೆ. ಈ ಜಾಗದ ವ್ಯಾಲ್ಯುವೇಷನ್ ಜಾಸ್ತಿ ಬರುತ್ತೆ ಎಂಬಂಥ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಇದೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಇರೋದು ಒಳ್ಳೆಯದಾ ಅಥವಾ CDFನಲ್ಲಿ ಇರೋದು ಒಳ್ಳೆಯದಂತ ತಾವು ಯೋಚನೆ ಮಾಡಬೇಕು ಮತ್ತು ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ತಾವು ಮಾಡಬೇಕು. ಈ ನಿಟ್ಟಿನಲ್ಲಿ ಕಳೆದ ಕೆಲವು ಸಮಯಗಳಿಂದ ಚರ್ಚೆಗಳಾಗ್ತಾ ಇದೆ. ಬೆಂಚ್ ಮಾರ್ಕ್ ಅಂತೇಳಿ ನಿಮಗೆಲ್ಲ ಗೊತ್ತಿರಲಿ. ಬೆಂಚ್ ಮಾರ್ಕ್ ನಿಜವಾಗಿ ಸಲ್ಲಬೇಕಾದದ್ದು ಪುತ್ತೂರಿನ ಮಾಜಿ ಶಾಸಕರಾದಂಥ ಶ್ರೀಮತಿ ಶಕುಂತಳಾ ಶೆಟ್ಟಿ ಅವರಿಗೆ. 2013ರಲ್ಲಿ ಇಲ್ಲಿಯ ಆ ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ 300 ಬೆಡ್ಡಿನ ಆಸ್ಪತ್ರೆಗೆ ಪ್ರಥಮವಾಗಿ ಪ್ರಯತ್ನ ಪಟ್ಟವರು. ಆದ್ದರಿಂದ ಅವರಿಗೆ ಬೆಂಚ್ ಮಾರ್ಕ್ಗೆ ಹೋಗಬೇಕಾದ ಬಿಟ್ಟು ರಾಜೇಶ್ ಬನ್ನೂರಿಗೆ ಅಥವಾ ರಫೀಕಿಗೆ ಅಥವಾ ಇನ್ನೊಬ್ಬನಿಗೆ ಹೋಗಬೇಕಾದಂತಲ್ಲ. ಇದನ್ನು ನಾವು ತಿಳ್ಕೊಳ್ಳುವಂಥದ್ದನ್ನು ಮಾಡಬೇಕು. ಈಗಾಗಲೇ ಕೆಲವರು ಹೇಳ್ತಾರೆ 300 ಬೆಡ್ಡಿನ ಆಸ್ಪತ್ರೆಯಲ್ಲಿ ಆಗೋದಿಲ್ಲ, ಅದು 2 ಒಂದೇ ಕಡೆ ಇರಬೇಕಂತೇಳಿ. ತಾವು ಗಮನ ಹರಿಸಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರುವಂಥದ್ದು ಡಾಕ್ಟ್ರುಗಳಿಗೆ ಕಲೀಲಿಕ್ಕೆ, ಸರ್ಕಾರಿ 300 ಬೆಡ್ಡಿನ ಆಸ್ಪತ್ರೆ ಇರುವಂಥದ್ದು ರೋಗಿಗಳಿಗೆ CDFಲ್ಲಿ ಬೇಕಾ ಇಲ್ಲಿ ಬೇಕಾ ಅಂತ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಯೋಚನೆ ಮಾಡಬೇಕು. ಅದರ ಒಟ್ಟಿಗೆ ಈಗಾಗಲೇ ರಫೀಕ್ ಅವರು ಹೇಳಿದಾಗೆ ಮಡಿಕೇರಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು ಮೈನ್ ಸರ್ಕಲ್ನಲ್ಲಿ, ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದು. ಉದಾಹರಣೆಗೆ ನೀವು ಅಷ್ಟು ದೂರ ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮಂಗಳೂರಿಗೆ ಹೋದರೆ KMC ಅವರ ಮೆಡಿಕಲ್ ಕಾಲೇಜ್ ಇರುವುದಿಲ್ಲಿ, ಅವರ ಆಸ್ಪತ್ರೆ ಇರುವುದಿಲ್ಲಿ. ನಾನು ಉದಾಹರಣೆ ಹೇಳುವಂಥದ್ದು ನೋಡು, ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗ್ತದೆ ಅಂತೇಳಿ ಉದಾಹರಣೆ ಹೇಳಿದೆ. ಈ ರೀತಿಯ ವ್ಯವಸ್ಥೆಗಳಿದೆ ಇಲ್ಲಿ. ಈಗಾಗಲೇ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ 18 ಜನ ಡಾಕ್ಟರ್ಗಳು ಇದ್ದರು. ಈಗ ಬೆರಳೆಣಿಕೆಯ 4 ಜನ ಡಾಕ್ಟರ್ಗಳಿದ್ದಾರೆ. ಹೆರಿಗೆ ತಜ್ಞರಿಲ್ಲ, ಅಲ್ಲಿನ ಡಾಕ್ಟರ್ ಇಲ್ಲ, ಕಣ್ಣಿನ ಡಾಕ್ಟರ್ ಇಲ್ಲ, ಫಿಸಿಷಿಯನ್ ಇಲ್ಲ, ಬೇರೆ ಬೇರೆ ಸಂಬಂಧಪಟ್ಟ ಡಾಕ್ಟರ್ಗಳು ಯಾರೂ ಇಲ್ಲ. ಈಗ ಇರುವಂಥ ಈ 4 ಜನ ಇನ್ನು ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದರ ಒಟ್ಟಿಗೆ ಈ ನಾವು ಸರ್ಕಾರಿ ಆಸ್ಪತ್ರೆ ಏನು ಪುತ್ತೂರಿಗೆ ಬರಬೇಕು, ಪುತ್ತೂರು ಈಗ ಇರುವಲ್ಲಿ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಮಾಡಬೇಕಂತೇಳಿ ಸಂಬಂಧಪಟ್ಟ ಸರ್ಕಾರಕ್ಕೆ ಈ ಮೂಲಕ ಸಾರ್ವಜನಿಕರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ 300 ಬೆಡ್ ಆಸ್ಪತ್ರೆ ಇರುವಂತ ಈಗ ಏನು ಆಸ್ಪತ್ರೆ ಕಾರ್ಯಾಚರಣೆ ಮಾಡಿ ಅದನ್ನ ಅದೇ ತರ ಉಳಿಸ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನಿಮ್ಮ ಸಲಹೆ ಏನು? ಹಂತ ಹಂತವಾಗಿ ಮಾಡ್ಬೋದಲ್ಲ, ಒಮ್ಮೆಲೆ ಜೊತೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ಡಯಾಲಿಸ್ ಸೆಂಟರನ್ನು ಕ್ಯಾಂಪ್ದವರು ಕೊಟ್ಟದ್ದು, ಸರ್ಕಾರ ಕೊಟ್ಟದ್ದಲ್ಲ. ಪ್ರತಿ ಬೆಡ್ಡಿಗೂ ಅದರ ಸಂಪರ್ಕಗಳಿದೆ. ಅದೇ ರೀತಿ ಒಮ್ಮೆಲೆ ಮಾಡಲಿಕ್ಕೆ ಆಗಲ್ಲ, ಹಂತ ಮಾಡಿಕೊಂಡು ಬರ್ಬೋದು. ಉದಾಹರಣೆಗೆ ಹಳೆ ತಾಲೂಕು ಆಫೀಸ್ ಹತ್ತಿರ ಖಾಲಿ ಜಾಗ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು, ಅಥವಾ ಇಲ್ಲಿ ರಿಜಿಸ್ಟರ್ ಆಫೀಸ್ ಇಲ್ಲಿಂದಲೇ ಪ್ರಾರಂಭ ಮಾಡ್ಬೋದು. ಆದ ನಂತರ ಇದನ್ನು ಮಾಡ್ಬೋದಲ್ಲ. ಸ್ವಲ್ಪ ಒಂದು ವರ್ಷ ವ್ಯತ್ಯಾಸ ಅಷ್ಟೇ ಹೊರತು ಬೇರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದ್ದರೆ ಎಲ್ಲರಿಗೂ ಉಪಯೋಗ ಅಂತ. ಇಲ್ಲಿದ್ದರೆ ಇವು CDF ಇರುವುದು ಇಲ್ಲಿ, ಪುತ್ತೂರು ಟೌನಲ್ಲಿರುವಂಥ ಆಸ್ಪತ್ರೆ ಇರುವುದಿಲ್ಲ. ನಾವೇ ಒಂದು ಯೋಚನೆ ಮಾಡುವ, ಜನರಿಗೆ ಯಾವ ರೀತಿಯ ಪ್ರಯೋಜನ ಅದು ಆಗಬಹುದು ಅಂತ. ಹಾಗಂತ ಯಾರು ಹೋಗ್ಲಿಕ್ಕಿಲ್ಲ ಅಂತ ಕೇಳ್ಬೋದು, ಹೋಗೋದು ಉಪಾಯ ಇಲ್ಲಲ್ಲ, ಅದು ಬೇರೆ ವಿಚಾರ. ಸಿಟಿ ಡೆವಲಪ್ಮೆಂಟ್ ಆಗಬೇಕು, ಪೇಟೆಗಳು ವಿಸ್ತರಣೆ ಆಗಬೇಕು ಅನ್ನೋದು ಟೌನ್ ಪ್ಲಾನಿಂಗ್ ಕಲ್ಪನೆ. ಈಗ ಕೋರ್ಟ್ ಕೂಡ ಹೊರಗೆ ಹೋಯ್ತು. ಇದು ಹೇಳ್ತಾರೆ ಈಗ ಹೋಗ್ಲಿಕ್ಕೆ ಇನ್ನೊಂದು ವರ್ಷದ ಅದು ಸೆಟ್ ಆಗ್ತದೆ. ಮಹಿಳಾ ಕಾಲೇಜು ಅಲ್ಲಿಂದ ಹೋಗ್ತಿದ್ದು ನಮ್ಮ ನೀವು ಹೇಳುವಂತ ಶಾಸಕರೇ ಇರುವಾಗ ಆನೆ ಮಂಜಲಾತ ಮಹಿಳಾ ಕಾಲೇಜು ಒಂದು ವೇಳೆ ಅಲ್ಲಿ ಆಗ್ತಿದ್ರು ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದು ಆಗಲಿಲ್ಲ, ಬೇರೆ ವಿಷಯ. ಅದೇ ತರ ಈ ಇಷ್ಟಿಂದ ಜಾಗದಲ್ಲಿ ಇನ್ನು 300 ಬೆಡ್ ಆಸ್ಪತ್ರೆ ಕಟ್ಟಿ ಮೆಡಿಕಲ್ ಕಾಲೇಜಿಗೆ ವೇಟ್ ಮಾಡಬೇಕು. ಒಳ್ಳೆದಲ್ವಾ? ಒಬ್ಬ ರೋಗಿ CDFಗೆ ಹೋಗೋದಕ್ಕೂ ಒಬ್ಬ ಆರೋಗ್ಯವಂತ ವ್ಯಕ್ತಿ CDFಗೆ ಹೋಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಆ ಕಡೆಯಿಂದ ಬರೋರು ಯಾವ ಕಡೆಯಿಂದ ಬರೋರು? ಆ ಕಡೆ ಬರೋರು ಯಾರು? ರೋಗಿಗಳು. ಈ ಆಸ್ಪತ್ರೆ 300 ಬೆಡ್ಡಿನ ಆಸ್ಪತ್ರೆ ಆದರೆ ಅಲ್ಲಲ್ಲ, ನಾನು ಅದೇ ಆಗ ಹೇಳಿದ್ದು. ಜನರು ಹೋಗುತ್ತಾರೆ ಬಿಟ್ಟು ಅದು ಪ್ರಶ್ನೆ ಮತ್ತೆದ್ದು ಅಂತ, ಹೋಗಬಾರ್ದು ಅಂತ ಹೋಗಬಾರ್ದು. ಆದರೆ ಪುತ್ತೂರು ಟೌನ್ ಒಳಗಿದ್ರೆ ಒಳ್ಳೇದು. ಅದಕ್ಕೋಸ್ಕರ ರಿಸರ್ವೇಷನ್ ಮಾಡಿದ್ದು ಸರ್ಕಾರ. ಅದಕ್ಕೆ ದುಡ್ಡು ಬಿಡುಗಡೆ ಆಗಿತ್ತು.
ಈಗಿರುವ ಆಸ್ಪತ್ರೆಯನ್ನು ಮಹಿಳೆಯರ ಹೆರಿಗೆ ಹೆರಿಗೆ ತಜ್ಞ. ಮಕ್ಕಳು ಮತ್ತು ಮಹಿಳೆಯರ ಆಸ್ಪತ್ರೆ ಲೇಡಿ ಮಾದರಿ ಅದು ಒಳ್ಳೆದಾ? ಅಲ್ಲಲ್ಲ ಮೆಡಿಕೇಶನ್ ಆಸ್ಪತ್ರೆ ತರ ಮಂಗಳೂರು ಯೋಜನೆಗಳು ಕಂಡಪಟ್ಟೆ ಇದೆ. ಏಮ್ಸ್ ಡೆಲ್ಲಿಯಿಂದ ಇಲ್ಲಿ ತಂದು ಮಾಡುವ ಉದ್ದೇಶವೂ ಉಂಟು, ಇಲ್ಲ ಅಂತಲ್ಲ. ಈಗ ಬೆಂಚ್ ಮಾರ್ಕ್ ಸಿಗಬೇಕಲ್ಲ, ಆ ಕಾರಣಕ್ಕೋಸ್ಕರ ಆಗ್ತದಂತ ಪ್ರಶ್ನೆ ಇರುವಂಥದ್ದು. ಆದ್ರೆ ಆದರೆ ಹೋದರೆ ಅಂತ ಬೇಡ, ಆಗ್ತದ. ಈಗ ಉದಾಹರಣೆಗೆ ಬಜೆಟಲ್ಲಿ ದುಡ್ಡು, ಯಾವ ಬಜೆಟ್? ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ 26-27ನೇ ಸಾಲಿನಲ್ಲಿ ಮೆಡಿಕಲ್ ಕಾಲೇಜಿಗಾಗಲಿ ಸರ್ಕಾರಿ ಆಸ್ಪತ್ರೆಗಾಗಲಿ ಬಜೆಟಲ್ಲಿ ದುಡ್ಡು ಇಡಲಿಲ್ಲ. ನೀವು ಕೊಟ್ಟಂಥ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೇವೆ, ಅನುಮೋದಿಸ್ತಕ್ಕ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲಿ ಉಂಟು? ಯಾವುದರಲ್ಲಿ ಬಂದಿದೆ ತೋರಿಸಿ ನೋಡೋ, ಯಾವ ಗಜೆಟಲ್ಲಿ ಉಂಟು? ಕರ್ನಾಟಕ ಗಜೆಟ್ ಅವರಿಗೊಂದು ಗಜೆಟ್ ಬೇರೆ, ನಮಗೊಂದು ಗಜೆಟ್ ಬೇರೆ ಬೇರೆ ಉಂಟು? ಇಲ್ಲಲ್ಲ, ಬರಬೇಕಿತ್ತಲ್ಲ. ಗಜೆಟಲ್ಲಿ ದುಡ್ಡಿಲ್ಲದೆ ಎಂತ ಮಾಡ್ತೀವಿ? ಉದಾಹರಣೆಗೆ ನಿಮಗೆ KSRTC ಬಸ್ಸಲ್ಲಿ ರಾತ್ರಿ ಬೆಂಗಳೂರು ಹೋಗಬೇಕು, ಬಸ್ ಬೆಂಗಳೂರು ಹೋಗ್ತದೆ, ರಿಸರ್ವೇಷನ್ ಮಾಡಲಿಕ್ಕೆ ಆಗ್ತದೆ. ಹೋಗುವ ಡ್ರೈವರ್ಗಳು ಇಲ್ಲಿ ಬುಕ್ ಮಾಡ್ತಾನೆ, ನಂದು ನಂಬರ್ ಬನ್ನಿ, ದುಡ್ಡು ಕೊಡಬೇಡುವ? ಶಾಸಕರು ಹೇಳ್ತಿದ್ದಾರೆ 180 ಕೋಟಿ ರೂಪಾಯಿ 180 ಕೋಟಿ ಶಾಸಕರು ಹೇಳ್ತಾರೆ. ಹೌದ್ರಿ, ಸರ್ಕಾರ ಕೊಡ್ತದೆ ಅಂತ ಹೇಳಿ ಶಾಸಕರು ಹೇಳುದಲ್ಲ. ನಾನು ಅದರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ಬಿಡುಗಡೆ ಮಾಡಿದಂತೆ ಯಾವ ಸರ್ಕಾರ ಬಿಡುಗಡೆ ಮಾಡಿದ್ದು? ಅಲ್ಲ, ಹಿಂದೆ ಈಗ ಮೆಡಿಕಲ್ ಕಾಲೇಜ್ ವಿಷಯ ಬಂದಾಗ ನೀವು ನಾವೆಲ್ಲರೂ ಪುತ್ತೂರು ಜನ ಹೋಗಿ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಮೆಡಿಕಲ್ ಕಾಲೇಜ್ ಬಿಡುಗಡೆಗೆ ಸಾಧ್ಯವಿಲ್ಲ. ಆದ್ರೆ ಈಗ ಒಂದು 50% ಅದು ಸಾಧನೆ ಆಗಿದೆಯಾ? ಎಂತ ಸಾಧನೆ ಅಂತ ಹೇಳಿ, ಎಂತ ಸಾಧನೆ ಹೇಳಿ? ಬಜೆಟ್ ಅಲ್ಲಿ ಯಾವ ಬಜೆಟ್? ಇಲ್ಲ ಅಂತ ಹೇಳುದಾ? ಮೆಡಿಕಲ್ ಕಾಲೇಜಿಗೆ ಬಜೆಟ್ ಅಲ್ಲಿ ದುಡ್ಡು ಇಡ್ಲಿಲ್ಲ. ಅಲ್ಲ, 300 ಆದ ನಂತರ ಮೆಡಿಕಲ್ ಕಾಲೇಜಿಗೆ 40 ಎಕರೆ ಜಾಗ ಬೇಕು ಅಂತೇಳಿ ಹೇಳ್ತಾರೆ. ಮೆಡಿಕಲ್ ಕಾಲೇಜಿಗೆ 40 ಎಕರೆ ಜಾಗ ಬೇಕು ಅಂತೇಳಿ ಅದು ಅಲ್ಲಿ 40 ಎಕರೆ ಜಾಗವನ್ನ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟಿದ್ದಾರಾ? ನಾವು ಇನ್ನೊಂದು ಪ್ರಶ್ನೆ ಮಾಡಬೇಕಾಗಿದೆ. 40 ಎಕರೆ ಮೆಡಿಕಲ್ ಕಾಲೇಜಿಗೆ ಬೇಕಾದ್ರೆ ಮೆಡಿಕಲ್ ಆಸ್ಪತ್ರೆಗೆ ಎಷ್ಟು ಬೇಕು? ಮೆಡಿಕಲ್ ಆಸ್ಪತ್ರೆ ಬೇಕು ಅಂತ ಹೇಳಿದ್ರೆ 5 ಎಕರೆ ಜಾಗ ಬೇಕು. 5 ಎಕರೆ ಜಾಗವನ್ನ ಮಾಡಿಕೊಂಡು ಅದಕ್ಕಾಗಿ ಕೊಟ್ಟು ನಂತರ ಮೆಡಿಕಲ್ ಕಾಲೇಜಿಗೆ ನಾವು ಇಲ್ಲಿ ಆಲೋಚನೆ ಮಾಡಬೇಕಾದ ವಿಚಾರ ತುಂಬಾ ಇದೆ. ಅಲ್ಲಿ ನಾವು ಮೆಡಿಕಲ್ ಆಸ್ಪತ್ರೆ ಮಾಡಿ ಹೋದ್ರೆ ಅಲ್ಲಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಎಷ್ಟು ಜಾಗ ಉಳಿತದೆ? ಈಗಾಗಲೇ 40 ಎಕರೆ ಎಷ್ಟು ಜಾಗ ಅಲ್ಲಿ ಕಾದಿರಿಸಲಿಲ್ಲ. ನಾವು ಅದನ್ನ ಇನ್ನೊಮ್ಮೆ ಆಲೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದಂಥ ವಿಚಾರ, ಮೆಡಿಕಲ್ ಆಸ್ಪತ್ರೆ ಇಲ್ಲಿ ಮಾಡಿ ಮತ್ತೆ ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಬೇಕಾದಂಥ ಜಾಗಗಳು ಇನ್ನು ಬೇಕಾದ್ರೆ ಯಾವುದಾದ್ರೂ ಸರ್ಕಾರಿ ಜಾಗಗಳಿಂದ ಭರ್ತಿ ಮಾಡುವಂಥ ವಿಚಾರವನ್ನ ಮತ್ತೆ ವಿಚಾರ ಮಾಡಿಕೊಳ್ಬೇಕು. ಅಲ್ಲ, ನನ್ನದೊಂದು ವಿಷಯ ಇದೆ. ಅಲ್ಲ, ಅದರ ಬೇಗ 1 ಮಿನಿಟ್. ನಿಮಗೆ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ. ಬನ್ನೂರಲ್ಲಿ ನೋಡಿದಂಥ ಆ ಜಾಗ, ಅದರಲ್ಲಿ ಸುಮಾರು 19ರಿಂದ 20 ಎಕರೆ ಜಾಗ ರಕ್ಷಿತ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಳ. ರಕ್ಷಿತ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಳವನ್ನು ಅವರು ಸರ್ಕಾರಕ್ಕೆ ಕೊಡಬೇಕು ಅಥವಾ ಇನ್ನಿತರ ಸಂಸ್ಥೆಗೆ ಕೊಡಬೇಕಂತಂದರೆ ಅವರಿಗೆ 20 ಎಕರೆಗೆ 20 ಎಕರೆ ಸ್ಥಳವನ್ನು ಇನ್ನೊಂದು ಕಡೆ ಕೊಟ್ಟರೆ ಮಾತ್ರ ಅದು ಆಗ್ತದೆ ಹೊರತು ಇಲ್ಲ ಅದು ಕೊಡಲಿಕ್ಕೆ ಆಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ನಾವು ಮಾಡಿದ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್. ಜಾಗಕ್ಕೆ ಜಾಗ ಕೊಡಬೇಕು. ಅದೇ ಆಗಲಿಲ್ಲ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾಳೆ ಬರ್ತಾರೆ ಕಾಣುತ್ತದೆ ಸರ್ವೇಯವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ನಾಳೆ ಬೆಳಿಗ್ಗೆ ಪುತ್ತೂರಿಗೆ ಬರುವವರಿದ್ದಾರೆ. ಈಗ ಈ ಸರ್ಕಾರಿ ಇದು ಆಸ್ಪತ್ರೆಗಳು ಪೇಟೆಯ ಮಧ್ಯದಿಂದ ದೂರ ಇದ್ದರೆ ಒಳ್ಳೆಯದಲ್ವಾ? ರೋಗಿಗಳ ದೃಷ್ಟಿಯಿಂದ ಒಂದು ಪ್ರತ್ಯೇಕ ಒಂದು ಒಳ್ಳೆಯ ವಾತಾವರಣ ಇದ್ದಾಗ ರೋಗಿಗಳಿಗೆ ಹೆಚ್ಚು ಗುಣ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇಲ್ಲಿ ಹೇಗಿದೆ ಪರಿಸ್ಥಿತಿ? ಏನಾಗಿದೆ? ಇಲ್ಲಿ 5 ಎಕರೆ 5 ಎಕರೆ ಜಾಗ ಉಂಟಲ್ಲ? 5 ಎಕರೆ ಜಾಗ ಇದೆಯಲ್ಲ. ಯಾಕಂದ್ರೆ ಇದು ನೋಡಿ, ಇಲ್ಲಿರುವಂತ ನ್ಯಾಯಾಲಯ ಎಲ್ಲಿ ಹೋಯ್ತು? ಅತ್ಯಂತ ಒಂದು ಕೂಲ್ ಪ್ರದೇಶಕ್ಕೆ ಹೋಯ್ತು, ಸರಿ ತಾನೇ? ಅದೇ ರೀತಿ ಒಂದು ಆಸ್ಪತ್ರೆ ಕೂಡ ಅಲ್ಲಿ ನಿರ್ಮಾಣ ಆದರೆ ಅದು ಬರೀ ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ. ಬೆಳ್ತಂಗಡಿ, ನಮ್ಮ ಉಪ್ಪಿನಂಗಡಿ, ಈ ಭಾಗಕ್ಕೆಲ್ಲ ಕೇಂದ್ರವಾಗಿರುವಂತ ಜಾಗ ಅನ್ನೋದು. ನೀವೀಗ ಜಾಗ ಕಡಿಮೆ ಅಂತ ಹೇಳೋದು? ಹೌದು, ಜಾಗ ಕಡಿಮೆ ಮಾಳಿಗೆ ಮಾಡುವುದಲ್ಲ? ಅಲ್ಲ, ಜಾಗ ಕಡಿಮೆ ಆಗೋದಕ್ಕೆ ನಾನು ಹೇಳಿದ್ದು. ಈಗ ಜಾಗ ಕಡಿಮೆ ಆಗೋದು ಸರ್ಕಾರಕ್ಕೆ ಒಂದು ಏಮ್ ಇರ್ತಾರೆ, ಇಂಥದ್ದೇ ಇರಬೇಕು ಅಂತೇಳಿ. ಅದು ಗೊತ್ತಿರೋದು ಅವ್ರು ಮಾಡ್ತಾರಾ? ನೀವು ಈಗ ಹಳತ್ತು ಬಿಲ್ಡಿಂಗ್ ಹಳತ್ತು ಮಳಿಗೆ ಇದ್ದು ಅದನ್ನು ತೆಗೆದು ಅಲ್ಲೇ ಮಾಡಿ 300 ಬೆಡ್ 500 ಬೆಡ್ ಇದು ಮಾಡ್ಬೋದು. ಮಾಡ್ಲಿಕ್ಕೆ ಆಗ್ತದೆ. ಹಾಸ್ಪಿಟಲ್ ಹೆಚ್ಚಾಗ್ತದಲ್ಲ ರಾಜೇಶ್, ಒಂದೇನು ತಿಳಿದು ಇದನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟು ಇದನ್ನು ಉಳಿಸಿ ಮಾಡೋದು. ಹಾಸ್ಪಿಟಲ್ ಮಾಡಿದ್ರೆ 2 ಆಸ್ಪತ್ರೆ ಆಯ್ತಲ್ಲ ನಮ್ಗೆ. ಈಗ ಮಡಿಕೇರಿಯಲ್ಲಿ ಮುಂಚೆ ಇದ್ದ ಆಸ್ಪತ್ರೆ 100 ಬೆಡ್ ಅನ್ನ 150 ಬೆಡ್ ಮಾಡಿಕೊಂಡು ಅಲ್ಲೇ 300 ಬೆಡ್ಡಿನ ಆಸ್ಪತ್ರೆಯನ್ನ ಮಾಡಿದ್ದಾರೆ. ನಾವು ಆಲೋಚನೆ ಮಾಡಿ, ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಮಾಡ್ಲಿಕ್ಕೆ ಬೇಕಾದ ಜಾಗಗಳು ಇದೆಯಲ್ಲ. ಇಲ್ಲಿ ಇಲ್ಲದಿದ್ರೆ ಒಂದು ವಿಷಯ ಬೇರೆ. ಆಗಲ್ಲ. ಅದೇ ನಮ್ಮದೇ ನೋಡೋಣ. ನಮ್ಮ ಪುತ್ತೂರು ಪೇಟೆಯಲ್ಲಿ ಈ ಜಿಲ್ಲೆಯಲ್ಲಿ ಇಷ್ಟು ಒಳ್ಳೆ ಕ್ಯಾಂಪಸ್ ಇಲ್ಲ ಅಂತ ಹೇಳುದು. ಹೊರಟಿಗೂ ಆಸ್ಪತ್ರೆಗೆ ಡಿಫರೆನ್ಸ್ ಇದೆಯಲ್ಲ. ಆಸ್ಪತ್ರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸೇವೆ. ನೋಡಿ, ಹೊರ ರೋಗಿಗಳು ಪ್ರತಿದಿನ ಎಷ್ಟು ಬರ್ತಾ ಇದ್ರು?
ಕಳೆದ ವರ್ಷ ಹೊರ ರೋಗಿಗಳು ಪ್ರತಿದಿನ 150ಗಿಂತ 350 ಜನ ಹೊರ ರೋಗಿಗಳು ಬರ್ತಾ ಇದ್ರು. ಹೊರ ರೋಗಿಗಳಿಗೆ ವಾಹನ ಇರಲಿ, ಯಾರಾದರೂ ಬಡವರು ಬರೋದಿದ್ರೆ ಅವರು ಪೇಟೆಗೆ ಬಂದು ಅಲ್ಲಿಗೆ ವಾಪಸ್ ಪುನಃ ಪುತ್ತೂರಿಂದ ಹೋಗ್ಲಿಕ್ಕೆ ಅಂತ ಕಷ್ಟ ಆಗ್ತದೆ. ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ನೋಡಿ, ನಾವು ಉಪ್ಪಿನಂಗಡಿಯನ್ನ ಒಂದನ್ನ ಕೇಂದ್ರವಾಗಿರಿಸಬಾರ್ದು. ನಾವು ಉಪ್ಪಿನಂಗಡಿ ಒಂದಲ್ಲ, ಸಾವನೂರು ಇರಲಿ, ಎಲ್ಲ ಭಾಗದಿಂದ ಬರ್ತಾರೆ ಜನರು. ಬರುವವರಿಗೆ ಪುತ್ತೂರು ಪೇಟೆಯಿಂದ ಬಂದು ಪುತ್ತೂರು ಆಸ್ಪತ್ರೆಗೆ ಬರುವಾಗ ನಾವು ಒಂದು ಪ್ರದೇಶವನ್ನ ನಾವು ತಗೊಳ್ಳಿಕ್ಕೆಲ್ಲ, ನಮಗೆ ಇಲ್ಲಿ 10 ಪ್ರದೇಶದ ಜನರು ಬರ್ತಾರೆ. ಅದು ರೋಗಿಗಳು, ನೀವು ಆಲೋಚನೆ ಮಾಡಿ, ಡಯಾಲಿಸಿಸ್ ರೋಗಿಗಳೆಲ್ಲ ಹೋಗಿ ನೀವು ಮುಖತವಾಗಿ ಭೇಟಿಯಾಗಿ ಕೇಳಿ, ನಿಮಗೆ ಆಸ್ಪತ್ರೆ ಇಲ್ಲಿ ಬೇಕಾ ಅಂತ ಕೇಳಿ. ಅವರು ನಿರಂತರ ರೋಗಿಗಳು, ನಿಮಗೆ ಇಲ್ಲಿ ಆಸ್ಪತ್ರೆ ಬೇಕಾ ಅಲ್ಲಿ ಬೇಕಾ ಕೇಳಿ ಹೇಳುದಲ್ಲ. ನೋಡಿ, ಆಸ್ಪತ್ರೆ ಮಾಡುವ ಉದ್ದೇಶ ಜನರಿಗೆ ಡೈಲಿ ಸೇವೆಗೆ, ಮೆಡಿಕಲ್ ಕಾಲೇಜ್ ಮಾಡುವ ಉದ್ದೇಶ ಯಾರಿಗೆ? ಕಲಿಯುವವರಿಗೆ. ಕಲಿಯುವಲ್ಲಿಗೆ ಜನ ಹೋಗ್ತಾರ, ಆಸ್ಪತ್ರೆಗೆ ಬರ್ತಾರ. ನೀವು ಆಲೋಚನೆ ಮಾಡಬೇಕು. ಕಲಿಕೆಗೆ ಇನ್ನೊಂದು ಭಾಗ ಅಲ್ವಾ ಅದು ಆಸ್ಪತ್ರೆ? ಈಗ ವೆಲ್ಲ ಹಾಸ್ಪಿಟಲ್ ಎಲ್ಲಿದ್ದಾರೆ? ರೋಗಿಗಳಿಗೆ ಆಗುದಿಲ್ಲ. ಹೌದು, ವೆಲ್ಲ ಹಾಸ್ಪಿಟಲ್ ಎಲ್ಲಿದೆ? ವೆಲ್ಲ ಹಾಸ್ಪಿಟಲ್ ನೋಡಿ, ರೋಗಿಗಳಿಗೆ ನಾವು ಸಂಬಂಧಪಟ್ಟಾಗೆ ಮಾತಾಡ್ತೇವೆ ವಿನಃ ನಾವು ಯಾವುದೇ ಇಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ನಮ್ಮ ಉದ್ದೇಶ ಒಂದೇ, ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಸಾರ್ವಜನಿಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ನಾವು ಇಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ದೇವೆ ವಿನಃ ಸಾರ್ವಜನಿಕರಿಗೆ ನಾವು ಬಿಟ್ಟದ್ದು. ಯಾಕೆಂತ ಹೇಳಿದ್ರೆ, ನೀವು ಪತ್ರಕರ್ತರು, ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಳ್ಬೇಕಾದ ನಿಮ್ಮ ಕರ್ತವ್ಯ. ಇಲ್ಲಿ ನಮ್ಮ ಉದ್ದೇಶ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಬೇಕಾದ ನೋಡಿ, ನಾವು ನಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಇರೋದು. ಅದು ನಾವು ಯಾವ್ದೋ ಪರ ನಿಂತು ಮಾತಾಡುವುದು ಅಂತ ಅನ್ಕೊಳ್ಬೇಡಿ, ಆಯ್ತಾ? ನಾವು ನಮಗೆ ನೀವು ಪರ ನಿಂತು ನಾವು ಹೇಳುವುದಿಲ್ಲ. ಜನರ ಕೂಡ ಇನ್ನೊಂದೀಗ ಕೇಳಿ, ದಿನ ಇದೇ ತರ ಇರೋದಿಲ್ಲ. ಇನ್ನು ದಿವಸ ಇದು ಭವಿಷ್ಯತ್ತಿಗೆ ಇನ್ನು 100-200 ವರ್ಷಕ್ಕಾಗುವಂತ ಮೆಡಿಕಲ್ ಕಾಲೇಜ್, ಹೌದಾ? ಸರ್ಕಾರಿ ಮೆಡಿಕಲ್ ಕಾಲೇಜ್ ರೈಟ್ ಅಲ್ಲ. ಈಗ ನೀವು ಹೇಳ್ತೀರಿ ಬಡವರಿಗೆ ಹೋಗ್ಲಿಕ್ಕೆ ಅಂತ, ಏನು ಬಡವರಾಗಿ ಅಲ್ಲಿ ಜಾಗ ಕೂಡ ಇಲ್ಲಲ್ಲ. ಈಗಾಗಲೇ ಜಾಗ ನೀತಿಗೊಳಿಸಲಿಲ್ಲಲ್ಲ. 40 ಎಕರೆ ಜಾಗ ಉಂಟು ಅಂತೇಳಿ ಎಲ್ಲಿದೆ 40 ಎಕರೆ ಜಾಗ? ಇನ್ನು ಸರ್ಕಾರಿ ಆಸ್ಪತ್ರೆ ಅಲ್ಲಿ ಮಾಡಿ ಬಿಟ್ರೆ ಅಲ್ಲಿ ಜಾಗವೇ ಇಲ್ಲ. ಈ ಸರ್ಕಾರಿ ಆಸ್ಪತ್ರೆ ಮಾಡಿ ಜಾಗ ಎಲ್ಲಿಂದ ತರ್ತಾರೆ? ಸರ್ಕ್ಯುಲರ್ ಪ್ರಕಾರ 40 ಎಕರೆ ಜಾಗ ಮಿನಿಮಮ್ ಮೆಡಿಕಲ್ ಕಾಲೇಜ್ಗೆ ಬೇಕು. ಅಲ್ಲಿ ಮೆಡಿಕಲ್ ಕಾಲೇಜ್ 40 ಎಕರೆ ಜಾಗ ಇಲ್ಲ. ಅದು ಪ್ರಶ್ನೆ ಆಗಲಿ ನಿಮ್ದು. ಅದು ಪ್ರಶ್ನೆ ಆಗಲಿ ನಿಮ್ದು. ನಾವು ಅದನ್ನೇ ಹೇಳುದು. ಅದಕ್ಕಾಗಿ ನಾವು ಹೇಳುದು, ಮುಂದೆ ಇಲ್ಲಿ ಇನ್ನೂ ಮೆಡಿಕಲ್ ಕಾಲೇಜ್ ಬರದಿದ್ರೆ ಜನರು ಸುಮ್ಮನೆ ಅಲ್ಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ. ಜನರಿಗೆ 300 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಆಗ್ಲಿ, ನೀವು ಮೆಡಿಕಲ್ ಕಾಲೇಜ್ಗೆ ನಾವು ಒಟ್ಟಿಗೆ ಸೇರ್ತೇವೆ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ, ನಮ್ಗೆ ಸಂತೋಷ ಅಲ್ಲ. ಇಲ್ಲಿ ಯಾವುದು ಇಲ್ಲಿ ಮಾಡ್ಬೋದು. ಇಲ್ಲಿ ಆಸ್ಪತ್ರೆ ಇನ್ನೂ ಇದೆ, 300 ಬೆಡ್ಡಿನ ಆಸ್ಪತ್ರೆ ಮಾಡಿ ಈ ಆಸ್ಪತ್ರೆ ಕೆಡಬೇಕಾಗಿಲ್ಲಲ್ಲ. ಇಲ್ಲಿ ನಮ್ಗೆ ಸಾಕಷ್ಟು ಜಾಗ ಉಂಟಲ್ಲ. 5 ಎಕರೆ 16 ಸೆನ್ಸ್ ಜಾಗವನ್ನ ನೀತಿಗೊಳಿಸಿದ ಯಾಕೆ? ಈ ಆಸ್ಪತ್ರೆ ಉಳಿಸಿ ಉಳಿದ ಆಸ್ಪತ್ರೆಯನ್ನ ಮಾಡಬೇಕು ಅಂತ ಹೇಳಿ. ಸುತ್ತಮುತ್ತಲಿನ ಜಾಗ 2.5 ಎಕರೆ ಇದ್ದ ಜಾಗವನ್ನ 5 ಎಕರೆ ಆಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? 300 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಆಗಬೇಕು, ಪುನಃ ಇಲ್ಲಿ 100 ಬೆಡ್ಡಿನ ಆಸ್ಪತ್ರೆ ಇನ್ನು ಆಗಿ ಅದು ಹೆರಿಗೆ ಆಗ್ಲಿ, ಬೇಡ ಅಂತೇಳಿ ನಾವು ಹೇಳಿಲ್ಲಲ್ಲ. ಸಂತೋಷದ ವಿಷಯ ಅಲ್ಲ. ನೀವು ನಿಮ್ಮ ಅಧಿಕಾರ ಸರ್ಕಾರಕ್ಕೆ ಯಾಕೆ 300 ಬೆಡ್ ಆಸ್ಪತ್ರೆಗೆ ಮಾಡಿ? ನಾವು ಕೊಟ್ಟಿದ್ದೇವಲ್ಲ, ಪ್ರಸ್ತಾವ ಮಾಡಿದ್ದೇವಲ್ಲ, ಕೊಟ್ಟಿದ್ದೇವಲ್ಲ. ಕೊನೆಗೆ ನೋಡಿ ಇಲೆಕ್ಷನ್ ಬರ್ಬೋದು, ನೋಡಿ ನೀವು ಆಲೋಚನೆ ಮಾಡಿ. ಕೊಟ್ಟ ನೋಡಿ ಒಂದು ವಿಷಯ ನೀವು ಕೊಟ್ಟದ್ದು ನಾನು ಕೊಟ್ಟದ್ದು ಹೇಳ್ಬಾರ್ದಲ್ಲ. ನಾವು ನೀವು ಅಂತ ಹೇಳಿಲ್ಲ, ನಾವೆಲ್ಲ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಸಮಸ್ಯೆ ಇರೋದು ಎಂತ ಕೇಳಿದ್ರೆ, ನಿಮ್ಮ ಬೆಂಚಿ ಮಾರ್ಕ್ನಲ್ಲಿ ನೀವು ಕೊಟ್ಟದ್ದು ನಾನು ಕೊಟ್ಟದ್ದು ಆಗಬಾರದು. ನೀವು ಕೊಟ್ಟದ್ದನ್ನೇ ನೀವು ಕೊಟ್ಟದ್ದು ಹೇಳ್ಬೇಕು. ಹಾಗೆ ಮಾಡ್ತಾರೆ. ಅದು ಮಾಡ್ಲಿರಿ, ಅದನ್ನ ನಾನು ಮಾಡಿದ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ದು. ಶಕುಂತಳ ಶೆಟ್ಟಿಗೆ ಸಲ್ಲಬೇಕು ಕೀರ್ತಿ ಅಂತ, ಬೆಂಚ್ ಮಾರ್ಕ್ ಅವರಿಗೆ ಸಿಗಬೇಕಾದ್ದು, ಬಾಕಿ ಅವರಿಗಲ್ಲ ಅಂತ. ಇದನ್ನು ನೀವು ಒಪ್ತೀರಾ ಅಲ್ಲ, ಇನ್ನೊಬ್ಬ ಒಪ್ತಾನ ಅಂತ ಕೇಳುವಂಥದ್ದು. ಅಲ್ಲ, ಈಗ ಅವರು ನೀವು ಹೇಳ್ತೀರಿ ಅವ್ರ ಜಾಗವೇ ಇಲ್ಲ ಅಂತ, ಬೆಂಚ್ ಮಾರ್ಕ್ ಸಿಗುದೇ? ಬೆಂಚ್ ಮಾರ್ಕ್ ಸಿಗದೆ ಮತ್ತೆ ಈಗ ಜಾಗ ಯಾರು ಮಾಡಿದ್ದಾರೆ? ಅಲ್ಲ, ಈಗ ಜಾಗ ಯಾರು ಮಾಡಿದ್ದಾರೆ? ಶಕುಂತಲಾ ಶೆಟ್ಟಿ 40 ಎಕರೆ ಜಾಗವನ್ನ ಕಾಯ್ದಿರಿಸಿದ್ದಾರೆ ಅಂತ ಇರುವಂತದ್ದು. ಈಗ ರಫೀಕ್ ಹೇಳೋ ಪ್ರಕಾರ ಜಾಗವೇ ಇಲ್ಲ. ಜಾಗ ಇಲ್ಲ. ನಾನು ಏನು ಹೇಳಿದ್ದು, ಪ್ರಸ್ತಾವನೆಯನ್ನು ಸಲ್ಲಿಸಿದಂತವರು ಶಕುಂತಲಾ ಶೆಟ್ಟರು. ಅದು ಅಲ್ಲ ಅಂತ ಇರ್ತಿರ್ಲಿಲ್ಲ ಈ ಪ್ರಶ್ನೆ. ಸಂಜೀವ ಮಠಂದರು ಸಲ್ಲಿಸಿದ್ದಾರೆ, ಶಕುಂತಲಾ ಶೆಟ್ಟಿ ಎಲ್ಲರೂ ಸಲ್ಲಿಸಿದ್ದಾರೆ. ನಮ್ಮ ಪ್ರಶ್ನೆ ಅಲ್ಲ. ಶಕುಂತಲಾ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವತ್ತು ಪ್ರಸ್ತಾಪ ಮಾಡಿ ಎಷ್ಟು ಜಾಗ ಉಂಟು ಅದನ್ನೆಲ್ಲ ಮೆಡಿಕಲ್ ಕಾಲೇಜಿಗೆ ಅವರು ಇಟ್ಟಿದ್ದಾರೆ. ನಾವೆಲ್ಲರೂ ಸಂತೋಷ ಪಡಬೇಕಾದಂತ ವಿಚಾರ. ಅದರ ನಂತರ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಇಲ್ಲಿಯ ನಮ್ಮ ಶಾಸಕರು, ಕಳೆದ ವರ್ಷದ ಶಾಸಕರ ಅವರು ಆಗಬೇಕು ಅಂತೇಳಿ ಅವರು ಸಹ ಪ್ರಸ್ತಾಪ ಮಾಡಿದ್ರು. ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಆಗದೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜ್ ಆಗುವುದಿಲ್ಲ ಅಂತೇಳಿ ಬಂತು.
ಅದಕ್ಕಾಗಿ 5 ಎಕರೆಯಿಂದ ಹೆಚ್ಚು ಜಾಗ ಬೇಕು ಅಂತಲೇ ಆಯಿತು. ಅದಕ್ಕಾಗಿ ಅವರು ಕೂಡಲೇ ಮಾಡಿದಂಥ ಕೆಲಸ ಕಾರ್ಯ 2.5 ಎಕರೆ ಇದ್ದಂಥ ಜಾಗವನ್ನು 5 ಎಕರೆಗಿಂತ ಹೆಚ್ಚು ಜಾಗ ಮಾಡಿಕೊಂಡು ಇಲ್ಲಿ ರೆಡಿ ಮಾಡಿದ್ರು. ಇನ್ನು ಆಸ್ಪತ್ರೆ ಆದ ನಂತರ ಮೆಡಿಕಲ್ ಕಾಲೇಜಿನ ವಿಚಾರಕ್ಕೆ ಹೋಗೋಣ. ಯಾಕಂದರೆ ಆಸ್ಪತ್ರೆ ಆದ ನಂತರ ಅಲ್ಲ ಅದಕ್ಕೆ ಬೇಕಾದ ಜಾಗವನ್ನು ರೂಪೀಕರಿಸುವುದು. ಈಗ ಏಕಾಏಕಿ ಪುತ್ತೂರಿಂದಲೇ ಇದೇ ಇಲ್ಲಿಂದ ನಾವು ಮೆಡಿಕಲ್ ಆಸ್ಪತ್ರೆಯನ್ನು ಸರ್ಕಾರಿ ಆಸ್ಪತ್ರೆ ಅಲ್ಲಿಗೆ ಕಳಿಸಿದ್ರೆ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಜಾಗ ಇಲ್ಲದ್ರೆ ಎಲ್ಲಿಗೆ ವಾಸ ಆಗೋದು? ನಾವು ಅದನ್ನು ಆಲೋಚನೆ ಮಾಡಬೇಕು. ಸಾರ್ವಜನಿಕರಿಗೆ ಆಗಬೇಕಾದಂಥ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ನೀವು ನಮ್ಮೊಂದಿಗೆ ಸೇರಿಕೊಂಡು ಜನರಿಗೆ ಬೇಕಾಗಿ ಒಂದು ಆ 300 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ, ಈ ಸರ್ಕಾರಿ ಆಸ್ಪತ್ರೆ ಉಳಿಸಿ ಮಾಡುವಂಥ ವ್ಯವಸ್ಥೆಗೆ ನೀವು ಮಾಡಬೇಕು ಅಂದರೆ ನಾನು ನಿಮ್ಮಲ್ಲಿ ಇವತ್ತು ಸಾರ್ವಜನಿಕರಿಗೆ ನಾವು ವಿನಂತಿಸಿಕೊಳ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.